ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಂಬಳ ಉತ್ಸವ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬ್ರಿಜ್ ಭೂಷಣ್ನ ಕರೆಸ್ತಾ ಇದ್ದೀರಾ ಅನ್ನುವಂಥ ಮಾಹಿತಿ ನೋಡಿ. ಇದ್ರ ಬಗ್ಗೆ ನಮಗೂ ಮಾಹಿತಿ ಇರಲಿಲ್ಲ. ಆದರೆ ನನಗೆ ಮಾಹಿತಿ ಬಂದಾಗ ನಾನು ಯಾರು ಆರ್ಗನೈಸ್ ಮಾಡ್ತಾರೆ ಅವ್ರಿಗೆಲ್ಲ ಕರೆದು ಹೇಳಿದೆ. ಯಾಕಂತ ಹೇಳಿದ್ರೆ ಇದು ಕಂಬಳ ನಮ್ಮ ರಾಜ್ಯದ ಒಂದು ಭಾಳ ವಿಶೇಷವಾದಂಥ ಒಂದು ಹಬ್ಬದ ರೀತಿಯಲ್ಲಿ ಮಾಡುವಂಥ ಕ್ರೀಡೆ. ಈ ಕ್ರೀಡೆ ನಾವು ಪ್ರೋತ್ಸಾಹ ಮಾಡಬೇಕು ಮತ್ತು ಇದಕ್ಕೆ ಹೆಚ್ಚು ಜನಪ್ರಿಯತೆ ತರಬೇಕು ಅಂತೇಳಿ ಬೆಂಗಳೂರು ನಗರದಲ್ಲಿ ಮಾಡಿಸೋದಕ್ಕೆ ಸರ್ಕಾರ ಕೂಡ ಇದಕ್ಕೆ ಪೂರ್ತಿ ಬೆಂಬಲ ಕೊಟ್ಟಿದೆ ಮತ್ತು ಎಲ್ಲರೂ ಕೂಡ ಸೇರಿ ಇದು ಸಾರ್ವಜನಿಕವಾಗಿ ಚೆನ್ನಾಗಿ ಆಗಬೇಕು ಅಂತ ನಾವು ಮಾಡಿಸ್ತಾ ಇದ್ದೀವಿ. ಆದರೆ ಇದನ್ನು ಅನಾವಶ್ಯಕವಾಗಿ ಇಂಥ ವ್ಯಕ್ತಿಗಳನ್ನು ಕರೆಸಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಬ್ರಿಜ್ ಭೂಷಣ್ ಅವರು ಅವ್ರದ್ದೇ ಆದಂಥ ಅನೇಕ ಕಾಂಟ್ರವರ್ಸಿಗಳಿದೆ. ಅದು ಖಂಡಿತವಾಗಿಯೂ ಅದು ನಮ್ಮ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿದ್ರೆ ಅದು ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ ನಾನು ಯಾರು ಆರ್ಗನೈಸರ್ಸ್ ಕೂಡ ಮಾತನಾಡಿದ್ದೇನೆ. ಅವರು ಅದನ್ನು ಒಪ್ಕೊಂಡು ಈಗ ಬ್ರಿಜ್ ಭೂಷಣ್ ಅವ್ರನ್ನ ಬರ್ತಕ್ಕಂಥದ್ದನ್ನು ಈಗ ನಿಲ್ಲಿಸಿದ್ದಾರೆ ಮತ್ತು ಅವರೇನು ಇದ್ರಲ್ಲಿ ಭಾಗವಹಿಸ್ತಾ ಇಲ್ಲ. ಈ ಕಂಬಳ ಚೆನ್ನಾಗಿ ನಡೀಲಿ ಅಂತಲೇ ನಮ್ಮೆಲ್ಲರ ಒಂದು ಬಯಕೆ, ಯಶಸ್ವಿಯಾಗಿ ಆಗಲಿ, ಬೆಂಗಳೂರಿನ ಜನತೆ ಇದು ಬಂದು ನೋಡಲಿ ಅಂತ ನಮ್ಮೆಲ್ಲರ ಒಂದು ಆಸೆ ಆಗಿದೆ.